ಎಂಜಂ ಕಾಲೇಜಿನಲ್ಲಿ ಸೋಮವಾರದಿಂದ ಬುಧವಾರದವರೆಗೆ ನೇಕಾರರ ಉತ್ಪನ್ನಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಪವಿತ್ರ ವಸ್ತ್ರ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 13ರಿಂದ 16ರವರೆಗೆ ಬೆಳಗ್ಗೆ 10ರಿಂದ 8 ಗಂಟೆವರೆಗೆ ಉಡುಪಿಯ ಎಂಜಂ ಕಾಲೇಜಿನಲ್ಲಿ ಕೈ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಪಡಿಯಚ್ಚು ಮುದ್ರಣ ಮತ್ತು ಶಿಬೋರಿ ಬಣ್ಣ ಬರಿಕೆಯ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಅದೇ ದಿನ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕೈ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ. ಸೆಪ್ಟೆಂಬರ್ 16ರಂದು ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ರಾಮ ಮಂದಿರದಲ್ಲಿ ಈ ಒಂದು ಕೈ ಉತ್ಪನ್ನಗಳ ಪ್ರದರ್ಶನ ನಡೆಸಲಾಗಿದೆ ಎಂದು ಎಂಜಂ ಕಾಲೇಜಿನ ಪ್ರಾಧ್ಯಾಪಕರು ತಮ್ಮ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗ ಸುಮಾರು ಜನಕ್ಕೆ ಸಂಸ್ಥೆ ಬಗ್ಗೆ ತಿಳಿದಿರಬಹುದು. ನಾವು ನೈಸರ್ಗಿಕ ಬಣ್ಣದ ಕೈಮಗ್ಗದ ಬಟ್ಟೆಯನ್ನ ಹಾಗೂ ಅದರಿಂದ ತಯಾರಾದ ಸಿದ್ಧ ಉಡುಪುಗಳನ್ನ ತಯಾರು ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮದೇ ದೇಸಿ ಎಂಬ 14 ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಸುಮಾರು 5 ಜಿಲ್ಲೆಯ 800 ಜನ ಬಣ್ಣದ ಕೈಮಗ್ಗದ ಬಟ್ಟೆಯನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಗೌರಮ್ಮ, ರಾಜ್ಯಮಟ್ಟದ ಹಸ್ತಚಿತ್ರ ಕಲಾವಿದೆ ಕೂಡ ಹೌದು. ಚರಕ ಸಂಸ್ಥೆ 27 ವರ್ಷದ ಕೆಳಗಡೆ ಪ್ರಾರಂಭ ಆಗೋದ್ರಿಂದ ಅದರ ಸಹಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸದಸ್ಯರು. ಅವರು ಎಂಜಿನಿಯರಿಂಗ್ ಕಾಲೇಜಿನ ಮಂಜುನಾಥ್